ತಮ್ಮ ಕಾದಂಬರಿಯಲ್ಲಿ ಬರೆದಿರುವಂತಹ ಸಾಲುಗಳನ್ನು ದಯವಿಟ್ಟು ಕೈ ಬಿಡಬೇಕು. ಗಂಗಾಮತ ಬೆಸ್ತರ ಕುಲದೇವತೆಯಾದ ಗಂಗಾ ಮಾತೆಯನ್ನು ಕೇಳಲಾಗದ ಭಾಷೆಯಲ್ಲಿ ಬರೆದು ಅವಮಾನ ಮಾಡಲಾಗಿದೆ ಎಂದು ತುಮಕೂರು ಜಿಲ್ಲಾ ಗಂಗಾ ಮತಸ್ಥ ಸಮಾಜದ ವತಿಯಿಂದ ಸಾಹಿತಿ ಬರಗೂರು ರಾಮಚಂದ್ರಪ್ಪ ವಿರುದ್ಧ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಕಲ್ಲೂರು ಗಂಗಾಮಾತಾ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾದ ಕೆಟಿ ಸೋಮಶೇಖರ್, ಬರಗೂರು ರಾಮಚಂದ್ರಪ್ಪನವರು ನಮ್ಮ ತುಮಕೂರು ಜಿಲ್ಲೆಯ ಕೀರ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸ್ಥಾನಮಾನ ಪಡೆದ ವ್ಯಕ್ತಿ. ಇವರ ಸಾಧನೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಇವರು ಬರೆದ ಭರತನಾಗರಿ ಕಾದಂಬರಿಯಲ್ಲಿ ಗಂಗೆಯನ್ನು ಅವಮಾನಿಸಿರುವುದನ್ನು ಖಂಡಿಸುತ್ತೇವೆ ಎಂದರು. ಒಬ್ರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹೆಸರು ಹುಟ್ಟಿ ನಮ್ಮ ತುಮಕೂರು ಜಿಲ್ಲೆಯನ್ನ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಬರಗೂರು ರಾಮಚಂದ್ರಪ್ಪನಿಗೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಆವಿಷವಾಗಿ. ಆದ್ರೆ ಒಂದು ಗಂಗೆಗೆ ಅವಮಾನ ಮಾಡಿರೋದು ಇದು ನಾವು ಸಹಿಸಲ್ಲ ರೀ. ಗಂಗೆ ಮಕ್ಳು ರೀ, ಅವ್ರೊಬ್ರು ಗಂಗೆ ಮಾತೆ ಇಲ್ಲದೆ ಜನ ಐತೇನ್ರಿ, ಜೀವ ಜಲ ಐತೇನ್ರಿ, ಸಕಲ ಜಲಕ್ಕೂ ಬೇಕಾಗಿರೋ ಗಂಗಮ್ಮ ತಾಯಿ. ಅಂತ ಗಂಗಮ್ಮ ತಾಯಿಗೆ ಇಂತಹ ಅತ್ಯುನ್ನತ ಸಾಹಿತಿಗಳು ಅವಮಾನ ಮಾಡಿರೋದು ನಿಜವಾಗೂ ತುಂಬಾ ಶೋಚನೀಯ ಸ್ಥಿತಿ. ನಾವು ಇದನ್ನೆಲ್ಲ ಒಗ್ಗಟ್ಟಾಗಿ ಖಂಡಿಸ್ತೀವಿ. ತುಮಕೂರು ಜಿಲ್ಲೆಯ ಗಂಗಾ ಮತಸ್ಥ ಬೆಸ್ತರ ಸಮಾಜದ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಮಾತನಾಡಿ, ಬರಗೂರು ರಾಮಚಂದ್ರಪ್ಪನವರು ತಪ್ಪೊಪ್ಪಿಕೊಂಡು ರಾಜ್ಯದ ಗಂಗಾ ಮಾತಾ ಸಮಾಜದ ಬಳಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಉಪಾಧ್ಯಕ್ಷರಾದ ದಿವಾಕರ್ ಮಾತನಾಡಿ, ಬರಗೂರು ತಮ್ಮ ಕಾದಂಬರಿಯಲ್ಲಿ ಗಂಗೆಯನ್ನು ಹಾದರದ ಗಂಗೆ ಎಂದು ಮೂಲವನ್ನು ತಿರುಚಿ ಬರೆದಿದ್ದಾರೆ. ಬರಗೂರವರು ವಿಚಾರವಂತರು, ವಾಗ್ಮಿಗಳು, ತಿಳಿದವರು. ಹೀಗೆ ಮೂಲವನ್ನು ತಿರುಚಿ ಬರೆದಿರುವುದು ತಪ್ಪು. ಸರ್ಕಾರ ಈ ಮುದ್ರಿಸಿದ ಪ್ರತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನಾಕಾರರು ತುಮಕೂರು ಟೌನ್ ಹಾಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮುಖಂಡರಾದ ಕರಿಯಪ್ಪ, ಕೃಷ್ಣಪ್ಪ, ಶ್ರೀನಿವಾಸ್, ತುರುವೇಕೆರೆ ತಾಲೂಕು ಅಧ್ಯಕ್ಷರಾದ ಪಾಂಡುರಂಗ, ಉಪನ್ಯಾಸಕರಾದ ಚಂದ್ರಪ್ಪ, ಶಶಿಕುಮಾರ್, ಯುವ ಸಾಹಿತಿ, ಕಿರುಚಿತ್ರ ನಿರ್ದೇಶಕ ಅರುಣ್ ಕುಮಾರ್, ಸದಾಶಿವ ಹಾಗೂ ಸಮಾಜದವರು ಭಾಗವಹಿಸಿದ್ದರು. ಗಂಗಮ್ಮನ್ನ ಬಹಳ ಆದರಕ್ಕೆ ಹೋಲಿಸಿದಾಳೆ, ಆದರದ ಗಂಗೆ ಅಂತ ಅಂದು. ಆಮೇಲೆ ಜನಕಬದ್ಧ ಗೀತೆಯನ್ನು ಸದಾ ಅವರು ತಿದ್ದಿ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ಯಾರೂ ಅದನ್ನು ಮೂಲತಃ ಇರೋದನ್ನ ತಿದ್ದೋದಕ್ಕೆ ಹೋಗಲೇಬಾರದು. ಹಿಂದೆ ಮಾತೆ ಮಹಾದೇವಿಯವರು ಅಷ್ಟೇ ಬಸವಣ್ಣವರ ತತ್ವಗಳನ್ನ ತಿದ್ದೋಕೆ ಹೋಗಿ ಆಯಮ್ಮನ ಮುಖಕ್ಕೆ ಮುಸಿ ಬಳಸ್ಕೊಂಡ್ಲು. ಅದೇ ರೀತಿ ಇವರು ಅಷ್ಟೇನೆ ಒಳ್ಳೆಯ ವ್ಯಾಖ್ಯಾನಿಯಾಗಿದ್ರು, ಒಳ್ಳೆಯ ಸಾಹಿತಿಗಳು ಆಗಿದ್ರು. ಆದರೆ ಇಂಥವನ್ನೆಲ್ಲ ಬರೆದಾಗ ಯಾರನ್ನೂ ಸಮಾಧಾನ ಮಾಡ್ಕೊಳ್ಳೋದಿಲ್ಲ. ತಮ್ಮ ಮಕ್ಕಳೇ ಆದ್ರೂ ಮಕ್ಕಳಿತಾರೆ, ಅವ್ರ ತಂದೆ ಆದ್ರೂ ಜನ ಮಕ್ಕಳಿಗೆ ಹುಟ್ಟಿದ್ದಾರೆ. ಆದ್ರಿಂದ ನಾವು ಇವತ್ತು ಅಷ್ಟೇ ಆ ಭರತನಗರಿಯನ್ನು ಕಾದಂಬರಿಯನ್ನು ಮತ್ತೆ ಮುದ್ರಣ ಕೊಟ್ಟಿದ್ದಾರೆ. ಅದು ಮುದ್ರಣನೂ ಆಗ್ಬಾರ್ದು, ಅದರಲ್ಲಿರೋ ಇರೋ ಪುಸ್ತಕಗಳು ಪ್ರಿಂಟ್ ಆಗಿರೋಂಥ ಪುಸ್ತಕಗಳನ್ನು ಸಹ ಅವರು ರಿಲೀಸ್ ಮಾಡಿಕೊಡ್ತು ಅಂತ ಸರ್ಕಾರಕ್ಕೆ ನಾವು ಇದನ್ನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ನಾವು ಬೆನ್ನುವತ್ತಳೆ